ಹಿಜಾಬ್ ವಿಷಯವನ್ನ ಪ್ರಚೋದಿಸಿ ಸಮುದಾಯವನ್ನ ಗುರಿಪಡಿಸಿ ಸರ್ಕಾರ ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದೆ ಎಂದು ಕರ್ನಾಟಕ ಮುಸ್ಲಿಂ ಪೊಲಿಟಿಕಲ್ ಫಾರಂ ಆರೋಪಿಸಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿರಾಜ್ ಜಾಫ್ರಿ ಅವರು 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರ ಮುದ್ರಣಗೊಂಡ ಕಾಲೇಜಿನ ಕ್ಯಾಲೆಂಡರ್ ಅಥವಾ ಡೈರಿಯಲ್ಲಿ ಕಾಲೇಜು ಸಮವಸ್ತ್ರಕ್ಕೆ ಹೊಂದಾಣಿಕೆಯಾಗುವ ಬಣ್ಣದ ಹಿಜಾಬ್ಗೆ ಅನುಮತಿ ನೀಡಲಾಗಿದೆ ಎಂಬ ನಿಯಮವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಸರ್ಕಾರದ ಅವಧಿಯಲ್ಲಿ ಮುದ್ರಣಗೊಂಡ ಡೈರಿಯಲ್ಲಿ ಹಿಜಾಬ್ಗೆ ಅವಕಾಶ ನೀಡಲಾಗಿದ್ದರೂ ಏಕಾಏಕಿ ಸರ್ಕಾರ ಯಾರ ಒತ್ತಡಕ್ಕೆ ಮಣಿದು ಬಂಡರ್ಕಾಸ್ ಕಾಲೇಜು ಆಡಳಿತ ಮಂಡಳಿ ಹಿಜಾಬ್ಗೆ ಅವಕಾಶ ನಿರಾಕರಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನ ಮೊಟಕುಗೊಳಿಸುವ ಮತ್ತು ಅಲ್ಪಸಂಖ್ಯಾತರನ್ನ ಹೆಣೆಯುವ ಫ್ಯಾಸಿಸ್ಟ್ ಅಜೆಂಡಾವನ್ನ ಒಂದೊಂದಾಗಿ ಜಾರಿಗೆ ತರುವ ಹುನ್ನಾರ ನಡೆಸಿದೆ. ಎಲ್ಲ ಅಸಂವಿಧಾನಿಕ ಚಟುವಟಿಕೆಗಳ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ಅವರು ಆಗ್ರಹಿಸಿದರು. ಈಗ ನ್ಯಾಷನಲ್ ಇಶ್ಯೂ ಆಗಿಬಿಟ್ಟಿದೆ ಇದು. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಈಸ್ ದ ಕ್ಯಾಚ್ ಅಂತ ಯಾರು ಹಿಡಿತಾ ಇಲ್ಲ. ಸ್ಪೆಷಲಿ ರೂಲಿಂಗ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಆಪೋಸಿಷನ್ ಆಗಿರ್ಬೋದು, ಅವರು ತಮ್ಮ ಬೆಳೆಯನ್ನು ಬೀಸುತ್ತಾ ಈ ವಿಷಯವನ್ನು ಇನ್ನೂ ಫ್ಯಾನ್ ಮಾಡ್ತಾ ಇದ್ದಾರೆ, ಹಿಜಾಬ್ ವಿಷಯನ. ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಟು ದ ವರ್ಡ್ ಕಾಲ್ಡ್ ಇದು ಹಿಜಾಬ್ ವರ್ಸಸ್ ಸಾಫ್ರನ್ ಶಾಲ್. ದೇರ್ ಇಸ್ ನೋ ವರ್ಸಸ್. ಆ ಹುಡುಗಿಯರು ತಮ್ಮ ಹಕ್ಕಿನ ಸಲುವಾಗಿ they have went to the college, they asked their right. But ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ತರ ವಿಷ ಬೀಜವನ್ನು ಬಿತ್ತಿದ್ದಾರೆ ಅಂತಂದ್ರೆ, when we see the students, ಅವ್ರು ಏನಂತ ಹೇಳ್ತಾರೆ, ನೀವು ಹಿಜಾಬ್ ಧರಿಸಿದ್ರೆ ನಾವು ಕೇಸರಿ ಶಾಲನ್ನು ಧರಿಸುತ್ತೇವೆ, ನೀವು ಹಿಜಾಬ್ ತೆಗೆದ್ರೆ ನಾವು ಕೇಸರಿ ಶಾಲನ್ನು ತೆಗೆಯುತ್ತೇವೆ ಅಂತ ಹೇಳಿ ಕೌಂಟರ್ ಪಾರ್ಟ್ ಆಗಿ ಅವರು ಬರ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲನೇ ವಿಷಯ ಏನು ಅಂತಂದ್ರೆ, ಇಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್. ವಿ ಹ್ಯಾವ್ ಆಲ್ ದ ಡಿಪಾರ್ಟ್ಮೆಂಟ್ಸ್. DDPU ಇದ್ರು, ಡೆಪ್ಯೂಟಿ ಕಮಿಷನರ್ ಇದ್ರು. ಡೆಪ್ಯೂಟಿ ಕಮಿಷನರ್ ಈಸ್ ಅ ಡಿಸ್ಟ್ರಿಕ್ಟ್ ಎಜುಕೇಶನ್ ರೆಗ್ಯುಲೇಟರಿ ಅಥಾರಿಟಿ. ಅವರು ಆ ವಿಷಯವನ್ನು ಇಲ್ಲೇ ತಡಿಬೇಕಾಗಿತ್ತು. ಬಟ್ ದೇ ಹ್ಯಾವ್ ಕಂಪ್ಲೀಟ್ಲಿ ಫೇಲ್ಡ್. ಇದರಲ್ಲಿ ಸರ್ಕಾರ ವ್ಯವಸ್ಥಿತವಾಗಿ ಒಂದು ಹುನ್ನಾರ ನಡೆಸಿದೆ. ಇವತ್ತು ಕೂಡ, ಈವನ್ ಟುಡೇ, PU ಬೋರ್ಡ್ ವೆಬ್ಸೈಟ್ ಅಲ್ಲಿ ದಾಖಲಾತಿ ಮಾರ್ಗಸೂಚನಾ ಅಡ್ಮಿಷನ್ ಗೈಡ್ಲೈನ್ಸ್ ಅಲ್ಲಿ there is no mandatory for the dress code for PU students. ಈಗಲೂ ಕೂಡ ಇದೆ, ಕಡ್ಡಾಯವಾಗಿ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗೇಟ್ ಹತ್ರ ಹೆಣ್ಮಕ್ಕಳನ್ನು ತಡೆದು ಕಾಲೇಜಲ್ಲಿ ಪ್ರವೇಶವಿಲ್ಲ ಅಂತ ಆರ್ಬಿಟ್ರಿಯಲ್ಲಿ ಅವ್ರಿಗೆ ಹೊರಗೆ ಹಾಕ್ತಾರೆ. ಯಾವಾಗ ಅವ್ರಿಗೆ ಹೊರಗೆ ಹಾಕಿದ್ರು, ಒಂದು ಕಾಲೇಜ್ ಇತ್ತು, 2 ಕಾಲೇಜ್ ಇತ್ತು, ಅದೇ ಸಮಯದಲ್ಲಿ DDPU ಅವರು ಇದ್ರ ಕುರಿತು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಅಥವಾ ಡೆಪ್ಯೂಟಿ ಕಮಿಷನರ್ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ಇದನ್ನ ಫ್ಯಾನ್ ಮಾಡಿದ್ದಾರೆ. ಇದು ವ್ಯವಸ್ಥಿತವಾದ ಒಂದು ಸಂಚು ಮತ್ತು ಹುನ್ನಾರ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಸತ್ಯವಾದಿ ಮಾನವ ಹಕ್ಕು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ತಜಮುಲ್ ಹುಸೇನ್, ಸಮಾಜ ಸೇವಕರಾದ ಸೈಯದ್ ಫಯಾಜುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು.